सुंदराग सुकलान्वित शुभ चरणाय सुंदरांग सुकलान्वित शुभ चरण कटी शोभित व्याळ चोपतनाब्ज सखे कोटी सदृश किरण सदृश किरण सदृश किरण चंदनाग्य चर्चित सुमनोहरा चंदनाग्य चर्चित सुमनोहर मंदहास महिमा बुद्धि शुभकर वारणाय वदनाय त्रैलोक्य सुमोहन वारणा वारणास्य वरदायक सन्नुत नारदादि मुनि वंदित पदयुगे वारणास्य वरदायक सन्नुत नारदादि मुनि वंदित पदयुगे वारणा वदना वारणा वदना ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತೆ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜಿಗಿ ಕೈ ಮುಗಿದು ಅಂಬುಜಾಸನ ವಾಣಿಯರ
ಕುಂಭಕರ್ಣ ನತಿ ಬಲವಂತ ನತಿ ಗಾಯ ಖಳ ಕುಂಭಕರ್ಣ ನತಿ ಬಲವಂತ ನತಿ ಗಾಯ ಫಲದಿ ಘೋರತ ಮೋಕ್ಷ ಗಳಿಸಿರಣ ಮುಖದಿ ಅರಮನೆಯಿಂದ ಆರಂಭವಾದಂತಹ ನನ್ನ ಜೀವನ ನೌಕಾಯಾನ ಸದ್ಯಕ್ಕೆ ಈ ಲಂಕಾದ್ವೀಪವನ್ನು ಬಂದು ತಲುಪಿದೆ. ಶೂರ್ಪಣಖ ಪ್ರಕರಣವೇ ಕಾರಣವಾಗಿ ರಾವಣನಿಂದಾಗಿ ನನ್ನ ಮುದ್ದಿನ ಮಡದಿ ಸೀತೆಯ ಅಪಹರಣವಾಯಿತು. ಹಾಗೆಂದು ಸೀತಾನ್ವೇಷಣೆಗೆ ಹೊರಟಂತಹ ನಮಗೆ ಹನುಮನ ಭೇಟಿಯಾಯಿತು. ಆತನ ಮುಖೇನವಾಗಿ ಸುಗ್ರೀವನ ಸಖ್ಯವೂ ದೊರೆಯಿತು. ಆಂಜನೇಯ ದೇವಾ, ಸಮುದ್ರವನ್ನು ಉಲ್ಲಂಘಿಸಿ ಲಂಕೆಯಲ್ಲಿ ಸೀತೆ ಇರುವಂತ
ಸುಳಿವನ್ನು ತಂದುಕೊಟ್ಟು ಮಹದುಪಕಾರ ಮಾಡಿದೆ ಅಯ್ಯ ನೀನು. ಪ್ರಭು ಶ್ರೀರಾಮಚಂದ್ರ, ವೀರಮಾರುತಿ, ದೇವೋತ್ತಮನಾದ ನಿನ್ನನ್ನು ಅನುಸರಿಸಿದ ನಮಗೆ ನಿನ್ನ ಚರಣ ಸೇವೆಯೇ ನಮ್ಮ ಬದುಕಿನ ಭಾಗ್ಯ. ಅದು ಹೌದು ಆಂಜನೇಯ. ಹ. ಜಾಂಬವಾದಿ ಕಪಿವೀರರ ಸೇವಾಭಾವದ ಕಾರಣದಿಂದಾಗಿ ಆ ಮಹಾಶರದಿಗೆ ಸೇತುವನ್ನು ಕಟ್ಟುವುದಕ್ಕೆ ಸಾಧ್ಯವಾಯಿತು. ಹ. ಶರಣ ವಿಭೀಷಣ, ದೇವ, ಸ್ವಜನ ಬಾಂಧವ್ಯವನ್ನು ಬಿಟ್ಟು ಧರ್ಮದ ಸೂಕ್ಷ್ಮವನ್ನರಿತಂತಹ ನಿನ್ನ ಶರಣ ಭಕ್ತಿಯು ಮಹತ್ತರವಾದುದಯ್ಯ. ದೇವ, ನೀನು ಧರ್ಮವೇ ಸಾಕಾರವಾಗಿ ಕರೆಗಿಳಿದ ಸರ್ವಜ್ಞ ಮೂರ್ತಿ ಎಂಬ ಸತ್ಯವನ್ನು ತಿಳಿದವನು ನಾನು. ಹೀಗಿರುವಾಗ ಶರಣ್ಯನಾದ ನಿನ್ನೊಡನೆ ಶರಣನಾಗಿರುವುದು ನನ್ನ ಭಾಗ್ಯ. ವಿಭೀಷಣ, ದೇವ, ನೀನು ಶರಣನೆಂಬ ತೃಪ್ತ ಮನಸ್ಕ ನಾನಾಗಿದ್ದರೂ ಕೂಡ ಹ, ಶಕ್ರಾರಿಯನ್ನು ನಿಗ್ರಹಿಸುವಲ್ಲಿ ನನಗೂ ಆತಂಕವೇ ಆಗಿತ್ತು. ಹ. ಮಾಯಾ ಸೀತೆಯ ಶಿರಚ್ಛೇದನವನ್ನು ಮಾಡುವ ಮುಖೇನ ಹ. ನಮ್ಮೆಲ್ಲರ ಧೈರ್ಯವನ್ನೇ ಕುಂದಿಸಿ ಬಿಟ್ಟಿದ್ದ ಆತ. ಹ. ಆದರೆ ಲಕ್ಷ್ಮಣ, ಅಣ್ಣ, ದೀಕ್ಷಾಬದ್ಧನಾದಂತಹ ಆತನನ್ನು ವೃತನಿಷ್ಠನಾದಂತಹ ನೀನು ನಿಗ್ರಹಿಸಿ ನಮಗೆ ಮತ್ತೊಮ್ಮೆ ಜಯ ಸಿರಿಯನ್ನು ತಂದುಕೊಟ್ಟೆ. ಅಣ್ಣ, ಅಮ್ಮ, ತಂದೆಯಾಗಿ ನಿನ್ನನ್ನು ಹ, ತಾಯಿಯೆಂದು ಸೀತಾಮಾತೆಯನ್ನು ಪೂಜಿಸಿದ ನನಗೆ ಹ, ಮಾತಾಪಿತರ ಸೇವೆಗಿಂತ ಮಿಗಿಲೇನಿದೆ? ಅದು ಹೌದು ಲಕ್ಷ್ಮಣ. ಆದರೂ ಕೂಡ ರಾವಣೇಶ್ವರನನ್ನು ನಿರ್ಲಕ್ಷಿಸುವಂತಿಲ್ಲ. ಆತನ ಸೇನೆಯಲ್ಲಿ ಮುಂದೆ ಇರುವವರು ಎಂಥವರು? ಮುಂದೊಂದು ದಿನ ಯುದ್ಧವಾಯಿತು ಎಂದಾದಲ್ಲಿ ಗೆಲ್ಲುವ ಪರಿಯೆಂತೋ ಎಂಬ ಚಿಂತೆಯೇ ನನ್ನನ್ನು ಕಾಡುತ್ತಾ ಇದೆ. ಅಣ್ಣ, ಅಗ್ರದ ಕೇಳು ಮಾತಾ ಕೇಳು. ಅಗ್ರದ ಕೇಳು ಮಾತಾ ಅಳಿದುಳಿದವರು ಕದಿಯುವುದಲಿ ಬರುತ್ತ ಹೊರಗಡಿದಳುಗಳೊಡನೆ ವಿಜಯವಾದ ಬಿಡಿವೆ. ಅಣ್ಣ, ತಮ್ಮ, ರಾವಣನ ಪಕ್ಷದಿಂದ ಈ ಮೊದಲು ಬಂದ ಎಲ್ಲ ದೈತ್ಯರನ್ನು ಒಂದಲ್ಲ ಒಂದು ವಿಧದಲ್ಲಿ ಸೋಲಿಸಿದವರು ನಾವಿದ್ದೇವೆ. ಹ. ಹೀಗಿರುವಾಗ ಇನ್ನು ಮುಂದೆ ಎಂಥವರೇ ಬಂದರು ಅವರಿಗೆ ತಕ್ಕ ಉತ್ತರ ಕೊಡಲು ನಿನ್ನ ಅನುಜನಾದ ಈ ಲಕ್ಷ್ಮಣ ಸದಾ ಸಿದ್ಧನಿದ್ದೇನೆ. ದೇವ ದೇವೋತ್ತಮನೇ, ದೇವ ದೇವೋತ್ತಮನೇ, ಶ್ರೀರಾಮಕ್ಕೆ ವಿರೋಧಿಗಳ ನೀನೇ ಈ ಸಲನದು ಬಾಗುಬುಲಿಯುವುದವ ನೀವೇ. ಆಂಜನೇಯ, ನಿನ್ನ ನಾಮದ ಮಹಿಮಾ ಮಾತ್ರದಿಂದ ಅಘಟಿತ ಚಮತ್ಕಾರಗಳು ಸಂಭವಿಸುವುದಕ್ಕೆ ಸಾಕ್ಷಿಗಳಾದವರು ನಾವು. ಹ, ಹೀಗಿದ್ದು ದಾನವರ ಬಗ್ಗೆ ನೀನು ಚಿಂತಿಸುವುದೇ
ಕೊಡುವೇಡಿಯರೆಂದು ನಾ ದುಡಿದರೆ ಮತ್ತು ದುಡದರೆ ಎಂಬುದರಿದು ಎಂದಾದರ ಬಿಡುವುದನ್ನು ದೇವಾ, ನಳ ನಿಮ್ಮ ಅನುಗ್ರಹ ನಮ್ಮ ಮೇಲಿದ್ದರೆ ಹ. ಎಂತವರೇ ಯುದ್ಧಕ್ಕೆ ಬಂದರೂ ಅವರನ್ನು ನಾವು ಎದುರಿಸುತ್ತೇವೆ. ಧೈರ್ಯಸ್ಥನಾಗು. ಈ ತರದ ನುಡಿ ಕೇಳುತ್ತಾ ಸಂತೋಷವಾಯಿತು. ರಘುನಾಥ ಹರೋಷವ ತಾಳ್ದು ಬಳಿಗ ಸಂತೋಷವಾಯಿತು. ರಘುನಾಥ ಹರೋಷವ ತಾಳ್ದು ಬಳಿಗ ಅತಿ ಪ್ರೀತಿಯೋದಲಿ ಮನ್ನಿಸುತ್ತ ಹೇಳಿದನು ಹೌದು. ನೀವೇನು ರಾತ್ರಿ ಕಳೆಯುತ್ತ ಸುಪ್ರಭಾತ ಮುಹೂರ್ತ ಕಡೆಗೋಡುವುದಿನೋ ಕಳೋಗುತ್ತ ತಾನಯ ಶಿಬಿರ ಗೈದಿದ ರಾಘವ ಆಯ 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 ಆಯ. ನಮ್ಮವರೇ, ದೇವಾ, ನಿಮ್ಮದಾದಂತಹ ವೀರೋಚಿತ ನುಡಿಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇದುವರೆಗೆ ನಿಮ್ಮೆಲ್ಲರ ಭಕ್ತಿಯೇ ಶಕ್ತಿಯಾಗಿ ನಮಗೆ ಜಯಸಿರಿಯನ್ನು ತಂದುಕೊಟ್ಟಿದೆ. ಹಾಗಾಗಿ ನಾನು ಚಿಂತಿಸುವುದಿಲ್ಲ. ಈಗ ನೀವೆಲ್ಲರೂ ಕೂಡ ನಿಮ್ಮದಾದಂತಹ ಶಿಬಿರಗಳನ್ನು ಸೇರಿಕೊಳ್ಳಿ. ನಾಳೆ ಮತ್ತೆ ಸೂರ್ಯೋದಯದ ಹೊತ್ತಿಗೆ ರಣಾಂಗಣದಲ್ಲಿ ನಾವೆಲ್ಲರೂ ಒಟ್ಟಾಗೋಣ. ಯುದ್ಧನಾದ ಶಶಿರನು ಲಂಕಾಪತ್ತನದ ಹರಿಪೀಠವಿರಲು ಸುತ್ತ ನೆರೆಯುತ್ತ ಪ್ರತ್ಯ ವೃಂದವು ಶರದಿ ಅಂತಾಗಿ
ಇಡೀ ರಾಕ್ಷಸ ಕುಲೋದ್ಧಾರಕ್ಕೆ ಇರುವಂತಹ ಸ್ಥಳ ಕನಕಲಂಕೆಗೆ ಯಾರೆಂದು ಕೇಳಿದ್ದೇನೆ. ರಾವಣೇಶ್ವರನೆಂದು ಕೇಳಿದ್ದೇನೆ. ನಾನೇ ಸರಿ. ಏನು ಹೊರಟು ಬಂದ ಕಾರ್ಯ? ಅನೇಕವಿದೆ. ಪ್ರಭು ಪರಮೇಶ್ವರ ಪರಿಪಾಲಿಸುತ್ತಂದೆ ಪರಿಪಾಲಿಸು. ಒಂದು ಕಾಲದಲ್ಲೇ ನಿರ್ಗತಿಕನಾದ ನಾನು ನಿನ್ನದಾದಂಥ ಅನುಗ್ರಹದಿಂದ ಈ ಕನಕಲಂಕೆಗೆ ಅಧಿಪತಿ ಎನಿಸಿಕೊಂಡೆ. ಚತುರ್ದಶ ಭುವನಗಳಿಗೆಲ್ಲ ಏಕಮೇವ ಸಾಮ್ರಾಟ. ಆದರೆ ನನ್ನದಾದಂಥ ಈ ಸದ್ಯದ ಸ್ಥಿತಿಗೆ ಕಾರಣವೇನು ಬಲ್ಲಿರಾ? ಇಳೆಯ ಜೊತೆಯೊಳಲು ಛಲದಲ್ಲಿದ್ದೋದ ಕಾರಣದಿ ಇಳೆಯ ಜೊತೆಯೊಳಲು ಛಲದಲ್ಲಿದ್ದೋದ ಕಾರಣದಿ ಕಲಗವಾದ್ಯವನಪುರದೊಳಗೆ ಫಲವೆರಾಗಿ ಮಾತಾಡ ಕುಳಜನಲ್ಲಿ ಜಳಜಾಡೆ ಅಳಿದ ತನುಜಾದಿ ಬಾಂಧವರು ಇಳೆಯ ಜೊತೆಯಳನು ತಕ್ಕಲ್ಲ ಕಾರಣ ಆ ರಾಮನಿಂದ ನನ್ನ ತಂಗಿಗಾದ ಅವಮಾನ. ಅದರ ಹಗೆಯನ್ನು ಸಾಧಿಸುವುದಕ್ಕಾಗಿ ಆತನ ಮಡದಿಯಾದಂಥ ಸೀತೆಯನ್ನು ಅಪಹರಿಸಿದೆ. ಪರಿಣಾಮವಾಗಿ ಅನ್ವೇಷಣಾ ಪಥದಲ್ಲಿ ಹೊರಟಂತ ರಾಮ ನನ್ನ ಮಿತ್ರನಾದ ವಾಲಿಯನ್ನು ವಧಿಸಿದ. ಆ ಬಳಿಕ ಸುಗ್ರೀವ ಸಹಿತ ಹನುಮಾದಿ ಕಪಿವೀರರನ್ನೊಡಗೂಡಿ ರಾಮನ ಸೇನೆ ಲಂಕೆಗೆ ಕಾಲಿರಿಸಿತು. ತಮ್ಮನಾದ ವಿಭೀಷಣ ಒಂದು ದ್ರೋಹವೆಸಗಿ ರಾಮನ ಪಾಳೆಯವನ್ನು ಸೇರಿಕೊಂಡ. ಕುಂಭಕರ್ಣ ಮಕರಾಕ್ಷಾದಿಗಳೆಲ್ಲ ಮಡಿದರು. ಛಲವನ್ನು ಬಿಡದ ನಾನು ಏನು ಮಾಡಿದೆ ಬಲ್ಲೇರಾ? ಇಂತಾದರೆಂದು ಛಲವನ್ನು ಬಿಡಲಿ
ನಿಮ್ಮ ಮಗ ಪಿಸುಟೆದ್ದು ಆ, ಗಣಘೋರದ ಯುದ್ಧ ನಡೆಯಿತು. ಆ, ಆ ಯುದ್ಧದಲ್ಲಿ ಯುದ್ಧದಲ್ಲಿ ರಾಜೇ, ಏನು ನಿಮ್ಮ ಮಗ ನನ್ನ ಮಗ ಸತ್ಯ ನಿನ್ನನೋ ತೊರೆಯುತ್ತ ಎಂತೋ ಬಾಳ್ವೆನೋ ಕಂದ ಕದರಿಯೋ ನಾನು ತೊರೆಯುತ್ತೋ ಇವತ್ತು ಬಾಳ್ವೆನೋ ಉನ್ನತಿ ಭುಜಬಲ ಸಿರಿಯೋ ಉನ್ನತಿ ಭುಜಬಲ ಸಿರಿಯೋ ಒಂದೇ ಭಾಗ್ಯದ ಚಿಂತಾಮಣಿಯಾದೆ ಒಂದೇ ಭಾಗ್ಯದ ಚಿಂತಾಮಣಿಯಾದೆ ಶೌರ್ಯದ ಸಿಂಧೋಣಿನಿ ಕುಲರತುನಾದ ಶೌರ್ಯದ ಸಿಂಧೋಣಿನಿ ಕುಲರತುನಾದ ಕಂದ ನಿನ್ನನೋ ತೊರೆಯುತ್ತ ಎಂದೋ ಬಾಳ್ವೆನೋ ಕಂದ ಕಂದ ಹೇಗರಾದ ಏನಾಗಿ ಹೋಯ್ತು ಕಂದ ಏನಾಗಿ ಹೋಯ್ತು ನನ್ನದಾದಂಥ ಶೌರ್ಯ ಸಾಹಸಕ್ಕೆ ಸಿದ್ಧವಾದ ನೀನೆ ಅಳಿದ ಮೇಲೆ ನನಗಿನ್ನಾರು ಆಧಾರ ಇಲ್ಲ ಇಲ್ಲ ಇನ್ನು ಚಿಂತಿಸಿ ಫಲವಿಲ್ಲ ಇಷ್ಟಕ್ಕೆಲ್ಲ ಕಾರಣ ಕುಲವಿಘಾತಕಿಯಾದ ಸೀತೆಯಾಯಿ ಕುಲವಿಘಾತಕಿಯಾದ ಸೀತೆಯ ಉಳಿಯ ಗುಡಿಲಿಯುವುದೆನು ಖಡ್ಗವ ಜಲ ಬೀಸುತ್ತ ದಶ ಕಂಠ ಪೊರಡಲು ಅಡಿಗೆ ಇದಕ್ಕೆಲ್ಲ ಕಾರಣ ಆ ಸೀತೆ ಆಕೆಯ ಶಿರವನ್ನು ಕತ್ತರಿಸುವುದಕ್ಕಾಗಿ ಕರದಲ್ಲಿ ಚಂದ್ರಹಾಸ ಧರಿಸಿದ್ದೇನೆ ನೇರವಾಗಿ ಅಶೋಕವನಕ್ಕೆ ಸಾಗುತ್ತೇನೆ ಹುಡುಗಿಯರು ತಾನೇನು ತಲೆ ಬರಲು ಪರಣಿಸೇನ ರಾವಣನಿಗೆ ನಮಿಸುತ್ತೆಂದ ಬಿಡು ಬಿಡು ದೊಡ್ಡಪ್ಪನೆ ವ್ಯಾಕುಲ ಬಿಡು 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 ದೊಡ್ಡಪ್ಪನೆ ವ್ಯಾಕುಲ ಬಿಡು ನಾನು
ಪುರಂಗ ಪುಡಿ ಗುಡುತ್ತಲ ಬಬಲ ಗೋಪೆ ದೊಡ್ಡಪ್ಪ, ಮೊದಲಾಗಿ ಪವಿತ್ರ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು, ಒಳ್ಳೆಯದಾಗಲಿ. ದೊಡ್ಡಪ್ಪ, ಅಣ್ಣ, ಸಚಿವ ಸುಪಾಶಕನೊಂದಿಗೆ ನಡೆದ ಸಂಭಾಷಣೆಯನ್ನು ತಿಳಿದೇ ನಾನಿಲ್ಲಿಗೆ ಬಂದವನು. ಯುದ್ಧದ ವಿಷಮ ಪರಿಸ್ಥಿತಿಯಲ್ಲಿಯೂ ಸೇನಾಬಲ ಕ್ಷಯಿಸಿ ಪರಾಭವದ ದುರ್ದಶೆ ಬಾಯ್ದೆರೆದು ಮುನ್ನುಗ್ಗುತ್ತಿರುವಾಗ ಈ ಮಣ್ಣಿನ ಮಗನಾಗಿ ನಾನು ಸುಮ್ಮನಿರುವುದು ಸರಿಯಲ್ಲ. ಇದಕ್ಕಾಗಿ ರಣಕ್ಷೇತ್ರಕ್ಕೆ ನಾನು ಹೋಗುತ್ತೇನೆ. ಕಾಡುಗಾಳಿಗಳ ಮುಂದೆ ನಿನ್ನ ಕೈ ಸಾಧಿತೆ ಮಗನೇ. ಹಿರಿಯುತ ಕವಿಗಳನ್ನು ಹಿರಿಯುತ ಹಿರಿಯುತ ಕವಿಗಳನ್ನು ಸುಗ್ರೀವ ಮುಖ್ಯರ ಪಡೆಯುತ್ತ ತಾನು ಶತ್ರುಗಳ ಎದುರಡುಗುವಂತೆ ರಣಕ್ಷೇತ್ರವನ್ನು ಪ್ರವೇಶಿಸುತ್ತೇನೆ. ಕಪಿ ಸಮೂಹವನ್ನೇ ಬೆರಗುರಿಗಿಸುತ್ತೇನೆ. ಮಂತ್ರಾಶರ ಬಾಹುಳ್ಯದಿಂದ ಆ ಕೋದಂಡ ದೀಕ್ಷಾ ಗುರುವನ್ನೇ ಲಘುವಾಗಿಸಿ ತಲೆದೂಗುವಂತೆ ಮಾಡುತ್ತೇನೆ. ಒಂಬತ್ತಲದರ ವೇಳೆ ವೆಚ್ಚಿದ್ದಾರೆ. ಜಯಶೀಲನಾಗಿರು. ದೊಡ್ಡಪ್ಪನಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಆದರೆ ಈ ವಿಚಾರವನ್ನು ಅರ್ಹಬೇಕಾದದ್ದು ಯಾರಲ್ಲಿ? ಬಾಳಿಯುಳ್ ಪುರಿದಿರ್ಪ ಮಾತಿಗೆ ಬಾಳಿಯುಳ್ ಪುರಿದಿರ್ಪ ಮಾತಿಗೆ ಬೀಳಬೇಕಿ ಅದನ ವಿನೋದಲಿ ಸರಿ ಸರಿ. ಆಲಯಗೆ ಆಲಯಗೆ ಬರಲ ಆಲಯಗೆ ಬರಲ ಸರವಿ ಕಾಣುತ್ತೆ ನುಡಿಸಿದಳು ಸರವೇ ಏನಿದು ಕುಮಾರ? ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ 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 ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ ಏನಿದು ಕತಿ ಬಾಣ ಒದರಿಸುತ್ತ ಏನಿದು ಕತಿ ಬಾಣ ಒದರಿಸುತ್ತ ನಿರಾವಣ ಪುರಟೇನು ವಿಚಾರವೋ ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ ಬಾಲ ಕುಮಾರ, ಅಮ್ಮ, ಏನು ಹೊಸ ಕ್ರಮ? ಮಮತೆಯ ಮಾತನ್ನಾಡಲು ತಾಯಿಯ ಬಳಿಗೆ ಬರುವ ನೀನು ಇಂದು ಹೊಸ ಬಗೆಯಲ್ಲಿ ಬಂದಿರುವೆ. ಹೌದು ತಾಯಿ, ಕೈಯಲ್ಲಿ ಶರ ಧನುಷುಗಳನ್ನು ಹಿಡಿದಿರುವೆ. ಕುಮಾರ, ಅಮ್ಮ, ನಿನ್ನನ್ನು ನೋಡುವಾಗ ಯುದ್ಧರಂಗಕ್ಕೆ ಹೊರಟು ನಿಂತವನಂತೆ ಕಾಣಿಸುತ್ತಾ ಇದೆ. ಹೌದು ಮಾತೆ. ಎಲ್ಲಿಗೆ ಕುಮಾರ? ನನ್ನಲ್ಲಿ ತಿಳುಹಲಾರೆಯಾ? ಅಮ್ಮ, ಯುದ್ಧ ಯಾರೊಡನೆ ಬಲ್ಲ? ನೇಮವಾಯಿತೋ ರಾಮನಲ್ಲಿ ಸಂಗ್ರಾಮವೆಸಗುವೆ ಅಮ್ಮ ಅಮ್ಮ ಆ
ಸಂಗ್ರಾಮ ಸಂಗ್ರಾಮ ಎದುಗುವೆ ಬಾಣ ಮುಖದಲ್ಲಿ ಬಾಣ ಮುಖದಲ್ಲಿ ಅಮ್ಮ
ಉಂಡನ್ನಗಾಗಿ ಕರ್ಮ ಬಂಧನವಿದು ಉಂಡನ್ನಗಾಗಿ ಸುಮ್ಮಗುಳಿಯುದಿನ ಕಾದುವೆ ಹೋಗಿ ಸುಮ್ಮಗುಳಿಯುದಿನ ಕಾದುವೆ ಹೋಗಿ ಕಾದುವೆ ಹೋಗಿ ಕರ್ಮ ಬಂಧನವಿದು ಉಂಡನ್ನಗಾಗಿ ಸುಮ್ಮಗುಳಿಯುದಿನ ಕಾದುವೆ ಹೋಗಿ ಅಮ್ಮ ಯೋಚಿಸು ನಿನಗಿದು ಸಾಮಧುರವಿಯೇ ಧರ್ಮದ ನೆಲೆಯರಿದೆಯೋದು ನಾ ನುಡಿದೆ ಅಮ್ಮ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗಳಿಗೂ ಅಂತ್ಯವೆಂಬುದಿದೆ. ಆದರೆ ಮೋಕ್ಷವೇ ಜೀವಿಗಳ ಚರಮ ಲಕ್ಷ್ಯವಾಗಿದೆ. ಎಂದೋ ಆಗಬೇಕಾದ ಮೋಕ್ಷ ಇಂದು ರಾಮನೊಂದಿಗೆ ಸಿಗುವುದಾದರೆ ಬೇರೇನು ಚಿಂತೆ. ಅಮ್ಮ, ಮಾತೃ ಹೃದಯದ ಕಳವಳ, ಮಮತೆಯ ಮಿಡಿತ ತುಡಿತಗಳು ನನಗೆ ಅರ್ಥವಾಗುವುದಿಲ್ಲವೆಂದು ಭಾವಿಸದಿರು. ಇದು ಒಂದೇ ನನ್ನ ಕರ್ಮಬಂಧನ ಹಾಗೂ ಋಣಬಂಧನಗಳ ಬಿಡುಗಡೆಗಿರುವ ಏಕೈಕ ಮಾರ್ಗ. ಅದಕ್ಕಾಗಿ ಇನ್ನೊಮ್ಮೆ ಯೋಚಿಸಿ ನನ್ನನ್ನು ಹರಸಿ ಕಳುಹಿಸುತ್ತಾನೆ. ಸರಿ ಕುಮಾರ. ಸರಿ ಮಗನೇ ಸರಿ ಮಗನೇ ರಾಮ ಸೇವೆಯು ನಿನ್ನ ಪಿತಗಾಯಿತು. ಧರಣಿಜಿಯ ಸೇವೆಯಲ್ಲಿ ನಾ ಧನ್ಯಳಾಗಿಗೆನು. ತರಳನಾಗಿರೆ ನೀನು ತರಳನಾಗಿರೆ ನೀನು ಉಂಡನ್ನಕ್ಕಾಗಿ ಕೈಗೋಡ ಕಾರ್ಯವೇ ಭೂಷಣ. ಉಂಡನ್ನಕ್ಕಾಗಿ ಕೈಗೋಡ ಕಾರ್ಯವೇ ಭೂಷಣ ಮಗನೇ. ಮೇರೆ ಮಗನೇ ತತ್ವಮಸಿಯುವುದನು ನೀ ಬಲ್ಲಿ. ತತ್ವಮಸಿ ಎಂಬುದನು ನೀ ಬಲ್ಲಿ. ತರಣಿ ಕುಲಜರ ರಣದಿ ಮೆಚ್ಚಿಸುತ್ತಲಿ. ತರಣಿ ಕುಲಜರ ರಣದಿ ಮೆಚ್ಚಿಸುತ್ತಲಿ. ವಸೂದರಿಯುಳ್ ಅನುಪಮವಾದ ಕೀರ್ತಿಯನ್ನು ಪಡೆಯೋದು ಹರಸಿದಳು ಹರಸಿದಳು ಸಾಧ್ವಿ ಸರಮೇ. ಸರಿ ಮಗನೇ ಸರಿ ಮಗನೇ ಮಗನೇ ಮಗನೇ. ಕುಮಾರ, ಅಮ್ಮ, ನಿನ್ನ ಅಂತರಂಗದ ಸತ್ಯವನ್ನು ನಾನು ಅರ್ಥವಿಸಿಕೊಂಡೆ. ಹಾ, ಇನ್ನು ನಾನು ನಿನ್ನನ್ನು ತಡೆಯುವುದಿಲ್ಲ. ನಿನ್ನ ತಂದೆಗೆ ಹಾ. ಆ ಶ್ರೀರಾಮನ ಸೇವೆಯ ಭಾಗ್ಯವಾದರೆ ನನಗೆ ಇಲ್ಲಿದ್ದುಕೊಂಡೇ ಸೀತಾದೇವಿಯ ಸೇವೆಯ ಸುಯೋಗ ಸಿಕ್ಕಿತು. ಹಾ. ಇನ್ನು ನಿನಗೀಗ ಉಂಡನ್ನದ ಋಣವನ್ನು ತೀರಿಸುವುದಕ್ಕಾಗಿ
ಸೇನೆಯ ಸಮರಕ್ಕೆ ಜಿಂಕಿಸಿ ಬರುತ್ತಿಗುದು ನೋಡ ಮಮ ಸೇನೆಯ ಸಮರಕ್ಕೆ ಜಂಗಿಸಿ ಬರುತ್ತಿಗುದು ಕ್ರಮದೊಳಗೆ ವರದಿ ಗಮನಿಸಿ ಬೀಳಿ ಅಮಿತ ಬಲದ ಬಾಲಲು ಯಾರು ಮಮ ಶರಣನೆ ನೋಡ ಮಮ ಸೇನೆಯೋ ಸಮರಕ್ಕೆ ಜಂಗಿಸಿ ಬರುತ್ತಿಗೋದು ಬೇಳು ವಿಭೀಷಣ ದೇವ ಅಲ್ಲಿ ನೋಡು, ಹಾ ರಾವಣನ ಪಕ್ಷದಿಂದ ಯುದ್ಧಕ್ಕಾಗಿ ಮುನ್ನುಗ್ಗಿ ಬರುತ್ತಿರುವಂತಹ ರಾಕ್ಷಸ ಸೇನಾ ವ್ಯೂಹದ ಮಧ್ಯದಲ್ಲಿ ಹಾ. ಒಬ್ಬ ಬಾಲಕ ವೀರನಂತೆ ಶೋಭಿಸುತ್ತಾ ಇದ್ದಾನೆ. ಹಾ. ಎಳೆಯವನಾದರೂ ಕೂಡ ತನ್ನ ಪಕ್ಷದ ಜನರನ್ನು ಹುರಿತುಂಬಿಸುತ್ತಾ ಬರುತ್ತಿರುವಂತಹ ಆ ಬಾಲಕ ಯಾರಯ್ಯ? ಅಪ್ಪಣೆ ಪ್ರಭು. ರಾಘವದೇವನು ಶರಣನೊಳಿ ಪರಿ ವೇಗದೋಳರೊಗಿನಲ ವಿಭೀಷಣಾದ ಅಯ್ಯೋ ಯೋಗ ಮೂರುತಿಯಳು ಸಟಿಯ ಪೀಳುವುದೋ ಹೇಗೆ ಹೇಳಲಿ? ಯೋಗ ಮೂರುತಿಯಳು ಸಟಿಯ ಬೀಳುವುದೆಂದು ಹೇಗೆ ಹೇಳಲಿ? ಈಗ ಬಂದು ತತ್ಕಡ ಅತಿ ಗೌಡಗ ಸಲಗು ಶ್ರೀಕಂಠಾದ ಹಾ ಶ್ರೀಕಂಠ. ಸಟೆಯ ಬೀಳುವುದೆಂದೋ ರಾಮ ರಾಮ ರಾಮನಾಜ್ಞೆಯನ್ನು ಶಿರಸ ವಹಿಸಿ ರಾವಣನ ಪಕ್ಷದಿಂದ ಬರುತ್ತಿರುವ ಸೇನೆಯ ಮುಂದಾಳು ಯಾರೆಂದು ನೋಡಿದರೆ ಅಯ್ಯೋ ವಿಧಿಯೇ, ಎಂತಹ ಸಂಕಟ ಒದಗಿ ಬಂತು. ರಾಮನಿಗೆ ವೈರಿಯಾಗಿ ಬರುತ್ತಿರುವವ ನನ್ನ ಮಗ ತರಣಿಸೇನ. ನಾನೇನು ಮಾಡಲಿ? ನಿಜವಾಡಿದೆ ಎಂದಾದರೆ ಪ್ರಭು ಶ್ರೀರಾಮಚಂದ್ರ ನನಗಾಗಿ ತಾನು ಸೋಲುತ್ತಾನೆ. ನಿಜವಾಡದೆ ಉಳಿದೆ ಎಂದಾದರೆ ರಾಮ ಬಾಣಕ್ಕೆ ನನ್ನ ಮಗ ಹತನಾಗುತ್ತಾನೆ. ನಾನೇನು ಮಾಡಲಿ? ನಾನೇನು ಮಾಡಲಿ? ಹಾ ಶ್ರೀಕಂಠ. ಹಾ ಹೌದು ಹೌದು, ರಾವಣೇಶ್ವರನ ಅಂತ್ಯ ಆಗಲೇಬೇಕು. ಧರ್ಮ ಉಳಿಯಲೇಬೇಕು. ಸರಿ ಸರಿ, ಮಗನೆನ್ನುವ ಭಾವವನ್ನು ಮರೆಮಾಚಿ ಸುಳ್ಳಿನ ಪರದೆಯೇ ಸತ್ಯವಾಗಿ ಕಾಣುವಂತೆ ಪ್ರಭು ಶ್ರೀರಾಮಚಂದ್ರನಲ್ಲಿ ಅರುಹುತ್ತೇನೆ. ಪ್ರಭು, ವಿಭೀಷಣ, ಸೇನೆಯ ಎಡಭಾಗದಲ್ಲಿರುವವ ಪಾರ್ಶ್ವಕ, ಓಹೋ, ಜೊತೆಗಿರುವವರು ಶುಕಸಾರಣರೆಂಬ ರಾವಣೇಶ್ವರನ ಮಂತ್ರಿಗಳು. ವಿಭೀಷಣ, ದೇವ, ನಾನು ಅವರಿವರು ಬಗ್ಗೆ ಕೇಳಿದ್ದಲ್ಲ ನಿನ್ನ. ಮತ್ತೆ ಸೇನೆಯ ಮಧ್ಯದಲ್ಲಿರುವಂತಹ ವೀರ ಬಾಲಕ ಯಾರೆಂದು ಹೇಳು. ಪ್ರಭು, ಅವ ಅವ ಮಗ. ಏನು ಹೇಳಿದೆ? ಅಂದರೆ ರಾವಣೇಶ್ವರನಿಗೆ ಸಾಕು ಮಗ, ಓಹೋ, ತಂದೆ ಬಿಟ್ಟ ಮಗ. ಹ, ದುರಪರಾಕ್ರಮಿಯಾಗಿದ್ದಾನೆ. ನಮ್ಮ ಲಂಕೆಯವನೇ. ಪ್ರಭು, ಯಾರಾದರೆ ಏನಾಯಿತು? ದುಷ್ಟ ನಿಗ್ರಹ ನಿನ್ನ ಕರ್ತವ್ಯವಲ್ಲವೇ? ಹೌದು. ಸರಿ, ನಮ್ಮವರೇ, ಯುದ್ಧಕ್ಕಾಗಿ ಮುನ್ನುಗ್ಗಿ ಬರುತ್ತಿರುವಂತಹ ರಾವಣನ ಸೇನೆಯನ್ನು ಎದುರಿಸಬೇಕಾಗಿದೆ. ಹಾಗಾಗಿ ಸಿದ್ಧರಾಗಿ. ಜೈ ಶ್ರೀರಾಮ್. ಇದು ನೋಡು ಹೊಸ ಪರಿಯ ಇದನ್ನು ಹೊಸ ಪರಿಯ
ತುದಿಗಾಲ ನಿನಗೆ ಬಲ ಪುರುಷವನ್ನು ತೋರು ವೀಕ್ಷಣೆಗೆ ಕುಳಿತದೀಗ ಕೇವಲ ನನ್ನನ್ನು ತರುಚರಣೆಂದು ಬಗೆದೆಯೋ ನಿಮ್ಮ ಲಂಕಾ ನಗರಿಯನ್ನು ಸುಡು ಸೂಕರಗೊಳಿಸಿದ ಹನುಮಂತನೇ ನಾನು. ಒಳ್ಳೆಯ ಮಾತು ಹೇಳುತ್ತಾ ಇದ್ದೇನೆ. ಏನು? ಬಂದ ದಾರಿಗೆ ಹಿಂದೆ ಸರಿದ್ರಳೇಸು ಇಲ್ಲವಾ ತನ್ನ ಕೈಯಲ್ಲಿರುವ ವಜ್ರ ಮುಷ್ಟಿಯಿಂದ ನಿನ್ನನ್ನು ನಮ್ಮವರಾದಂತಹ ಮೊದಲಾದವರನ್ನೆಲ್ಲ ಕೊಂದಿದ್ದೀಯಲ್ಲ. ನಿನ್ನ ಸಾಮರ್ಥ್ಯವನ್ನು ನನ್ನ ಬಾಣಗಳಿಂದಲೇ ಅಳೆಯುತ್ತೇನೆ. ಹನುಮನು ಸೋಲಲಾಗ ಲಕ್ಷ್ಮಣ ಲಕ್ಷ್ಮಣ ಹನುಮನು ಸೋಲಲಾಗ ಲಕ್ಷ್ಮಣ ಬಂದ ಕಡೆಯಲು ಬಿಡಲು ಬೇಗ
ನಡೆಸುವೆ ರಣದಲ್ಲಿ ತೊಡು ಪಾದ ಹೊರೆದನು ಎಲ್ಲ ರಾಮಾನುಜ ರಾಮಾನುಜನಾದರೇನಂತೆ ರಣಕ್ಷೇತ್ರದಲ್ಲಿ ನೀನು ನನಗೆ ಶತ್ರುವೆ ಸಾಮರ್ಥ್ಯವಿದ್ದರೆ ಹೋರಾಡು ಬಂದೆಯ ರಾಮನೇ ನೀನು ಆ, 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 ಆದ, ಬಂದೆಯ ರಾಮನೇ ನೀನು ನಿನ್ನಲ್ಲಿ ಕಾದಲುವುದು ಬದಿಗೇನೋ ನಾನು ನಿನ್ನಲ್ಲಿ ಕಾದಲುವುದು ಬದಿಗೇನೋ ನಾನು ಕಾದಲುವುದು ಬದಿಗೇನೋ ನಾನು ಒಂದು ನೀನತ್ತೆಯೇ ಮಾಲ ಖಂಡಿಸಿ ಅಂದು ನೀನತ್ತೆಯೇ ಮಾಲ ಖಂಡಿಸಿ ಕೋಡಿಯುವುದು ತೋರಿತು ನ್ಯಾಯವೇ ಬೇಳು ನಿಜವನು ಒಂದೆಯ ರಾಮನಿ ನೀನು ನಿನ್ನಲ್ಲಿ ಕಾದಲುವುದು ಒಂದಿಗೇನೋ ನಾನು ಸಮರಾಂಗಣದಲ್ಲಿ ಮುಂತಾತು ಎದುರಾದ ನೀನೆ ರಾಮನಲ್ಲವೇ ನಿನಗಿದು ನಮಸ್ಕರಿಸಿದ್ದೇನೆ ಹಾಗೆಂದು ನಾನು ನಿನಗೆ ಶರಣಾಗಿದ್ದೇನೆ ಎಂದು ಭಾವಿಸದಿರು ಯುದ್ಧಕ್ಕಾಗಿಯೇ ಬಂದವನು ರಾಮ ಅಂದು ನನ್ನ ಅತ್ತೆಯಾದ ಶೂರ್ಪಣಖಿಯೊಂದಿಗೆ ನೀನು ವ್ಯವಹರಿಸಿದ್ದು ನ್ಯಾಯಸಮ್ಮತವೇ ನ್ಯಾಯ ನಿಷ್ಠರವಾದಂತಹ ನಿನ್ನ ಜೀವನ ವೃತ್ತದಲ್ಲಿ ಇದೊಂದು ಕಹಿಯ ಅಧ್ಯಾಯವೆನಿಸಲಾರದೆ ನ್ಯಾಯಮೂರ್ತಿಯಾದಂತಹ ನೀನು ಶಿಥಿಲವಾದ ಧರ್ಮವನ್ನು ಮತ್ತೆ ಸ್ಥಾಪಿಸಲು ದೃಢಗೊಳಿಸಲು ಬಂದವನೇ ಹೌದಾದರೆ ಯುದ್ಧವೇ ನಿನಗೆ ಮಾಧ್ಯಮವಾದರೆ ನಮ್ಮ ವೈಯಕ್ತಿಕ ಧರ್ಮ ಪಾಲನೆಗೆ ಯುದ್ಧವೇ ಒಂದು ಉಪಾಧಿಯಾಗಿದೆ ಶ್ರೀರಾಮಚಂದ್ರಾಯ ಪರಬ್ರಹ್ಮನೇ ನಮಃ ದುರದೀಕ್ಷಾಬದ್ಧರಾದಂತಹ ನನಗೆ ಆ ಮೂಲಕ ದೊರಕುವ ಮರಣವೇ ಮಹಾನವಮಿ ಇನ್ನು ವಿಳಂಬಿಸಬೇಡ ಬಾಣಗಳ ಮಳೆಯನ್ನು ಕರೆಯಲು ಪ್ರಾರಂಭಿಸು ನನ್ನ ಆತ್ಮದಲ್ಲಿ ಮಿಂದೆದ್ದು ಶುದ್ಧವತ್ತಾಗುವ ಶುಭಾವಸರವನ್ನು ಒದಗಿಸುರ ಇಳಿದಾಗಿರೋ ಬಯಕೆ ಬಯಕೆ ಇಳಿದಾಗಿರಲು ಬಯಕೆ ಶರಮುಖದಲ್ಲಿ ಧರಿಸುವೆನೀಗ ಯೋಗೆ ಹಡಗಿನ ನಂದಿ ಅಡಿದೆ ಹುಡುಗನೆ ಮತ್ತೆ ಕಾತರಿಸುವೆನು ಯುದ್ಧಾರಂಭಕ್ಕೂ ಮೊದಲು ಮನದಾಭಿಲಾಷೆಯನ್ನು ತಿಳಿಸಿ ಹೌದು ನಿನ್ನದಾದಂತಹ ವೀರ ಪೌರುಷನವನ್ನು ಮೆರೆದೆಯಾ ಮಗನೇ ನಾಂದಿಯ ಆಶಯವೇ ಮಂಗಳದಲ್ಲೂ ಮರುದನಿಯಾಗಿ ಮೊಳಗಲಿ ಎಂಬುದೇ ನನ್ನ ಹಾರೈಕೆ ಆದರೂ ಎಳೆಯ ಚಿಗುರೊಂದು ಪಲ್ಲವಿಸಿ ಕುಸುಮಿಸುವ ಮೊದಲೇ
ಸರಿ, ಇದು ನಿನ್ನದಾದಂತಹ ಮನದ ಆಕಾಂಕ್ಷೆ ಈಡೇರುವ ಸಮಯ ಸನ್ನಿಹಿತವಾಗಿದೆ. ಸಿದ್ಧನಾಗು. ಮೋಕ್ಷ ಪ್ರದೀಕ್ಷೆ ಈಡೇರುವ ಕಾಲ ಸಿದ್ಧನಾಗಿದ್ದೇನೆ ಬಾಬು. ಆಗಿ ದುಡಿಯುವ ಸೂರ್ಯಲಕ್ಷ್ಮಿಯು ಬೇಗ ಸೋಕಿದೆ ಗಚ್ಚು ಕಪ್ಪುತ ಸೋಗು ಸುಡುತ್ತಿದೆ ಕಾಲಕರ್ಮ ಮೀರಲಾರಿದದಗಿ ಅಯ್ಯೋ ರಾಗ ಸೂತ್ರವ ತುಳಿದಿನ ದರಿಯೋದ ಹೋಗಿ ಜಯನ ಮುಂದೆ ಮೋಕ್ಷದ ಹೋಗಿತಾನಿಗೆ ನ್ಯೋದು ಬ್ರಹ್ಮಾತ್ರವನು ಕೈಗೂಡ ಸರಿ ಸರಿ ಮಾಗಿ ದೊಡೆಯನ ಶೌರ್ಯ ಲಕ್ಷ್ಮಿಯ ಮೇಗೆ ಸೋಗಿದ ಕಿಚ್ಚು ಹಬ್ಬತ ಹೌದು, ರಾವಣೇಶ್ವರ ಮಾಗಿದ್ದಾನೆ. ಅವನೊಂದಿಗೆ ಆತನಾರ್ಜಿಸಿದ ಶೌರ್ಯ ಸಂಪತ್ತು ಕೂಡ ಮಾಗಿದೆ. ಆದುದರಿಂದಲೇ ಪ್ರಜ್ವಲಿಸುತ್ತಿರುವ ದುರಯಜ್ಞ ಕುಂಡದಲ್ಲಿ ಒಂದೊಂದಾಗಿಯೇ ಉರಿದು ಆಹುತಿಯಾಗುತ್ತಿದೆ. ಒಣ ಸಮಿದೆ ನಾನಾಗಿ ಯಜ್ಞಕ್ಕೆ ಸಮರ್ಪಿಸಿಕೊಂಡರೆ ಆ ಅನಂತಾಸನೊಂದಿಗೆ ಐಕ್ಯನಾಗಿ ನಾನು ಅನಂತನೇ ಆಗಬಹುದು. ಆದುದರಿಂದ ರಾಮ ಹೊಡಿಬೇಕ ಹರಿಯಲಿ ದಪ್ಪನೆ ಬಿದ್ದ ಅಯ್ಯೋ ಸುಕುಮಾರ, ಧರೆಯಲಿ ದಪ್ಪನೆ ಬಿದ್ದಾದ ತರಳನೆ ಕಾಣುತ್ತಲೊಮ್ಮೆಲಿ ಏಳು ಕಂದ ಏಳು. ಹರಿಶರಣನು ಬಂದಿರಗುತ್ತ ಏಳು ಕಂದ. ಹೊರಳಿದ ನತಿನೊಂದು ಕೊರಗುತ್ತ ಏಳು ಕಂದ. ಮನದುದ್ವೇಗದಿ ಒರಿಯುತ್ತದ ಕೊರಗುತ್ತದ ಮನದುದ್ವೇಗದಿ ಒರಿಯುತ್ತ ಅಯ್ಯೋ ಸುಕುಮಾರ, ಹೃದಯದ ನೋವಿಗೆ ಶಿರವನಿ ಚಚ್ಚಲು ಏಳು ಕಂದ. ಹೃದಯದ ನೋವಿಗೆ ಶಿರವನೆ ಚಚ್ಚಲು ದೃಗುಜಲ ಹರಿದುದು ಕೆಂಪ
ಮಗನೇ 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 ತರಳನ ಕಾಣುತ್ತಾದ ತರಳನ ಕಾಣುತ್ತ ಕೊರಗುತ್ತಾನೆ ಮಗನೇ 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 ಅಯ್ಯೋ ಸುಕುಮಾರ, ಏಳು ಮಗನೇ ಏಳು. ನಿನ್ನನ್ನು ಈ ರೀತಿಯಾಗಿ ಕಾಣುವ ದುರ್ಯೋಗ ಬಂತೆ. ಲಂಕೆಯನ್ನು ಬಿಟ್ಟು ಬರುವಾಗ ನಿನಗೊಂದು ವಿದಾಯದ ಹರಕೆಯ ನುಡಿಯಾಡಲು ಆಸ್ಪದವಾಗಲಿಲ್ಲ ಮಗನೇ. ಧರ್ಮದ ಆಕರ್ಷಣೆಯ ಮುಂದೆ ಬಾಂಧವ್ಯದ ತ್ಯಾಗ ಮಹತ್ತಾಗಿ ಕಾಣಲಿಲ್ಲ ಮಗನೇ. ನೀನು ಅಳಿದು ಇಹವನ್ನು ತೊರೆಯುವಾಗಲಾದರೂ ನಿನಗೊಂದು ವಿದಾಯದ ಹರಕೆಯ ನುಡಿಯಾಡಲು ಆಸ್ಪದವಾಗಲಿಲ್ಲ. ನಿನ್ನನ್ನು ನನ್ನ ಕೈಯಾರೆ ಈ ಘೋರ ಯುದ್ಧಕ್ಕೆ ಬಲಿ ಕೊಟ್ಟೆನಲ್ಲ. ನನ್ನ ಜೀವನಕ್ಕೆ ಧಿಕ್ಕಾರ ಇರಲಿ, ಧಿಕ್ಕಾರ ಇರಲಿ. ಶರಣಗೆದನು ಶರಣಗೆಂದನು ರಘುಜ ಖೇದರಿ ಏನಯ್ಯ ಕೊರಳ ಕೊಯ್ದೆಯ ಕೊರಳ ಕೊಯ್ದೆಯ ಪೇಳು ನಿಜವನು ಹೇಳು ಶರಣ. ಬರಿದೆ ಹುಸಿಯಾಡುತ್ತ ದ್ರೋಹವ ಬಗೆಯ ಬಿಡ ಏನು ಶರಣ? ಬರಿದೆ ಹುಸಿಯಾಡುತ್ತ ದ್ರೋಹವ ಬಗೆಯ ಬೇಡ ಶರಣ ವಿಭೀಷಣಾದ ವಿಭೀಷಣ ಶರಣ ಪ್ರಭು, ವಿಭೀಷಣ, ದೇವ, ಏನಯ್ಯ ಇದು? ಹ, ತತ್ವನಿಷ್ಠೆಯ ಕಾರಣಕ್ಕಾಗಿ ಪಕ್ಷನಿಷ್ಠೆ ಸ್ವಜನ ನಿಷ್ಠೆಗಳನ್ನು ಲಘುವಾಗಿ ಪರಿಗಣಿಸಿದ ನೀನು ಹ, ಇದೀಗ ಈ ರೀತಿಯಾಗಿ ವ್ಯಥೆ ಪಡುತ್ತಿರುವೆಯಾ? ಶರಣ, ನಿನ್ನಲ್ಲಿ ಸುಳ್ಳು ವಂಚನೆಗಳನ್ನು ಈ ಮೊದಲು ಕಂಡವ ನಾನಲ್ಲ. ಹ, ಆದರೆ ಇದೀಗ ನಿನ್ನನ್ನು ನೋಡಿದರೆ ನನ್ನಿಂದ ನೀನು ನಿಜವಾಗಿಯೂ ಏನನ್ನೋ ಮರೆಮಾಚುತ್ತಿದ್ದೀ ಅನ್ನುವಂಥದ್ದು ಸ್ಪಷ್ಟ. ಹ. ವಿಭೀಷಣ, ನಿನಗೆ ನನ್ನಾಣೆ ಇದೆ. ಸತ್ಯವೇನೆಂದು ಹೇಳು ಶರಣ, ಸತ್ಯವೇನೆಂದು ಹೇಳು. ಓ ಸೀತಾಪತಿಯೇ, ಕೇಳು ಸೀತಾಪತಿಯೇ ಓ ಸೀತಾಪತಿಯೇ, ಕೇಳು ಸೀತಾಪತಿಯೇ ಹೇಳು. ಲೋಕದ ಏಳಿಗೆಯ ಬಯಸಿರ್ಪ ನಿನ್ನಯ ಬಾಳಿಗಟ್ಟಿಯ ಮಾಡಲಾರಿ ಇಲ್ಲ ಪ್ರಭು, ಲೋಕದ ಏಳಿಗೆಯ ಬಯಸಿರ್ಪ ನಿನ್ನಯ ಬಾಳಿಗಟ್ಟಿಯ ಮಾಡಲಾರಿ ಎನ್ನುತ್ತ ಸಲಗೈದೆ ರಾಮ ಇಲ್ಲ. ಬಾಲ ನಿನಗಿವೆ ತರಣಿಸೇನನು ನನ್ನ ಕಂದ, ಬಾಲ ಎನಗಿವ ತರಣಿಸೇನನು ನನ್ನ ಕಂದ, ಕಾಳಗಕ್ಕೆ ಬಂದಿರಲು ಸತ್ಯವ ಹೇಳಿದರೆ ನಿಜ ಕಾರ್ಯ ಸೋಲುವುದ್ಯೋದು ಹುಸಿ ನುಡಿದೆ ಹೌದು ದೇವ, ನಿಜ ಕಾರ್ಯ ಸೋಲುವುದ್ಯೋದು ಹುಸಿ ನುಡಿದೆ ಸತ್ಯವ ಹೇಳಿದರೆ ನಿಜ ಕಾರ್ಯ ಸೋಲುವುದೇ ಹೋದು ಹುಸಿ ನುಡಿದೆ
ಸುಳ್ಳನ್ನಾಡಿದೆ, ನಿನ್ನನ್ನು ವಂಚಿಸಿದೆ. ನನ್ನ ತಪ್ಪಿಗೆ ಕ್ಷಮೆ ಇದೆಯೇ? ಶರಣ, ಏನನೆ ತೆಗಿದೆ ಶರಣ ಹೀನನಾದೆನು ನಾನು ಏನೇಗೆ ಗುದಿದೆ ಸರಿಯಾಯ್ದೀಯ ಮಾಲನಿಧಿ ವಂಚಿಸುತ್ತ ಹಾನಿಯನ್ನು ಗೈದೆ ಸುಮ್ಮನವಾದುದಿದೆಯೋ ನಮನಗೆ ಶರಣ. ಶರಣ. ಪ್ರಭು. ವಿಭೀಷಣ, ಇದೇನೆಸಗಿದೆ ಅಯ್ಯ ನೀನು? ಹ, ನೀನು ನನ್ನ ಬಳಿಗೆ ಬಂದುದು ಶರಣಾರ್ಥನಾಗಿ ಎಂಬುದನ್ನು ಮರೆತೆಯ? ಹ, ನಿನ್ನ ಒಳಿತು ಕೆಡುಕುಗಳ ಸಮಸ್ತ ಹೊಣೆಯನ್ನು ನನ್ನ ವಿವೇಚನೆಗೆ ಒಪ್ಪಿಸಿಕೊಟ್ಟವ ನೀನು. ಹ. ಹಾಗಾಗಿ ಕನಸಿನಲ್ಲಿಯೂ ಕೂಡ ನಿನಗೆ ದ್ರೋಹ ಬಗೆಯುವವ ನಾನಲ್ಲ. ಹ. ಆದರೆ ನನ್ನ ಈ ಬದ್ಧತೆಗೆ ಈ ದಿನ ನಿನ್ನಿಂದಲೇ ತೊಡಕು ಬಂತಲ್ಲ ಶರಣ. ಸತ್ಯವೇನೆಂಬುದನ್ನು ಹೇಳದ ಕಾರಣದಿಂದಾಗಿ ನಿನ್ನ ಕರುಳ ಕುಡಿಯ ಕಗ್ಗೊಲೆ ನನ್ನ ಕೈಯಾರೆ ಮಾಡಿದಂತಾಯ್ತಲ್ಲ. ನನ್ನನ್ನು ಅಪರಾಧಿಯಾಗಿಸಿದೆಯಲ್ಲ ಶರಣ. ಯಾಕಿಂತು ಮಾಡಿದೆ? ಇಲ್ಲ ಪ್ರಭು, ಇಲ್ಲ. ಧರ್ಮಜ್ಞನಾದ ನಿನಗಾಗಿ ನಾನು ತ್ಯಾಗ ಮಾಡುತ್ತಿದ್ದೇನೆ ಎಂದು ಉಬ್ಬಿದೆ. ಎಲ್ಲರನ್ನು ತೊರೆದು ಶರಣನಾಗಿ ಬಂದು ಸೇರಿಕೊಂಡ ನಾನು ಆರಿಸಿಕೊಂಡ ದಾರಿ ಮಾತ್ರ ಮೋಸದ್ದಾಯಿತು. ನಾನು ಮಾಡಿದ ಅಪರಾಧ, ನನಗೆ ನೀನೇ ಶಿಕ್ಷೆ ನೀಡಬೇಕು ಪ್ರಭು. ಸೈರಿಸು ಶರಣ. ನಿನ್ನ ಮನಸ್ಸಿನ ಸ್ಥಿತಿಯನ್ನು ನಾನು ಅರ್ಥವಿಸಿಕೊಳ್ಳಬಲ್ಲೆ. ತರಣಿಸೇನಾಡಿದರೂ ಕೂಡ ಮೋಕ್ಷವನ್ನೇ ಪಡೆಯುತ್ತಾನೆ. ಭೌತಿಕ ಶರೀರ ಕಣ್ಣ ಮುಂದಿಲ್ಲದಿದ್ದರೆ ಏನಾಯಿತು? ಕೀರ್ತಿ ಶರೀರಿಯಾಗಿ ನಮ್ಮೆಲ್ಲರ ಹೃದಯಗಳಲ್ಲಿ ಸದಾ ನೆಲೆಸಿರುತ್ತಾನೆ. ಹಾಗಾಗಿ ಚಿಂತಿಸದಿರು. ನಿನ್ನ ದೀರ್ಘಾಯುಷ್ಯವೋ ಚಿರಂಜೀವಿತ್ವವೋ ಯಾವುದೂ ನಿನ್ನ ಸ್ವಾರ್ಜಿತವಲ್ಲ. ಎಲ್ಲವೂ ಕೂಡ ವಿಧಿ ನಿಶ್ಚಿತ. ಹಾಗಾಗಿ ಚಿಂತೆಯನ್ನು ಬಿಡು. ದೇವಾ, ತಿಳಿಯಿತು. ಪ್ರಪಂಚದಲ್ಲಿ ಎಲ್ಲ ಧರ್ಮಾತ್ಮರಿಗೂ ನೆಲೆ ಕಲ್ಪಿಸುವ ಮಹಾಪುರುಷ ನೀನು ಎಂಬುದು ತಿಳಿಯಿತು. ಈ ಸತ್ಯವನ್ನರಿತೆ ರಾಮಶರಣನಾಗಿ ಬಂದವನು ನಾನು. ಅಯೋಧ್ಯೆಯಲ್ಲಿ ಹುಟ್ಟಿ ಬೆಳೆಯಬೇಕಾದ ನೀನು ಮತ್ಸರದಿಂದ ವನವಾಸ ಅನುಭವಿಸುವಂತಾಯಿತು. ಆದರೆ ಈಗ ರಾಮನಾಮವೇ ನಮಗೆ ಶ್ರೀರಕ್ಷೆ. ತಮ್ಮ ಮನೋಮಂದಿರಗಳಲ್ಲಿ ಸದಾ ನಿನ್ನನ್ನು ಪೂಜಿಸುವ ಭಕ್ತಿ ಶಕ್ತಿಯಲ್ಲಿ ಒಂದಾಗಿ ಅದು ಮತ್ತೊಮ್ಮೆ ರಾಮ ಜನ್ಮಭೂಮಿಯಾದ ನಿನ್ನ ಅಯೋಧ್ಯೆಯಲ್ಲಿ ಮತ್ತೊಮ್ಮೆ ನಿನ್ನನ್ನು ಪೂಜಿಸುವ ಕಾಲ ಬಂದಿದೆ. ಎಲ್ಲರ ಸೇವಾ ಭಾಗ್ಯದ ಜೊತೆಗೆ ನನ್ನ ಕರಸೇವೆಯನ್ನು ಮಾಡುವ ಭಾಗ್ಯ ದೊರಕಿತು ಎಂದು ಸಂತುಷ್ಟನಾಗಿದ್ದೇನೆ ದೇವ. ವಿಭೀಷಣ, ದೇವ, ಈ ಜಗತ್ತಿನಲ್ಲಿ ಸನಾತನ ಧರ್ಮವೇ ಶಾಶ್ವತವಾದಂಥದ್ದು. ಯಾರು ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಅದನ್ನು ನಾಶ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಈ ಮುಖಾಂತರವಾದ್ರೂ ಧರ್ಮ ವಿರೋಧಿಗಳು ಅರ್ಥವಿಸಿಕೊಳ್ಬೇಕು. ಸಂಸ್ಥಾಪನೆಯೇ ಪ್ರತಿಯೊಬ್ಬ ವ್ಯಕ್ತಿಯ ಮೂಲ ಕರ್ತವ್ಯ ಎಂಬ ಕಥಾಂತರ್ಗತವಾದ ಸತ್ಯವನ್ನು ಸಾರುವಂತಹ ಶ್ರೀರಾಮ ಶರಣವೆಂಬಂತಹ ಈ ಪುಣ್ಯ ಕಥಾನಕವನ್ನು ಯಾರು ಆಡುವರೋ, ಯಾರು ಆಡಲು ಅನುಕೂಲ ಮಾಡಿಕೊಳ್ಳುವರೋ, ಯಾರು ನೋಡುವರೋ ಕೇಳುವರೋ ಅವರೆಲ್ಲರಿಗೂ ಕೂಡ ಪ್ರಭು ಶ್ರೀರಾಮಚಂದ್ರನ ಕೃಪೆ ಇರಲಿ. ಹಾಗೆಯೇ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿಯು ಸಕಲ ಆಯುರಾರೋಗ್ಯ ಭಾಗ್ಯಾದಿಗಳನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳವನ್ನು ಹಾಡುವುದಕ್ಕಾಗಿ ಭಾಗವತರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ದಶರಥನೋದನ ಶ್ರೀರಾಮ ಯಪಿ ಮನನೋದನ ಶ್ರೀರಾಮ ಯಪಿ ಮನನೋದನ ಶ್ರೀರಾಮ ಯಪಿ ಮನನಂದನ ಶ್ರೀರಾಮ. ವಸುದೆಯೊಳಿಳಿದನು ಶ್ರೀರಾಮ ಅಸುರರ ತರಿದನು ನಿಸ್ಸೀಮ ಪುರವನ್ನು ತೊರೆದನು ಶ್ರೀರಾಮ ಅರಸಿಯನು ಜಗ ಗುಣಧಾಮ ಕರದೊಳಗ ಭಯವ ತೋರಿದನು ವರಮುನಿಳುದವ ಪಾಲಿಪನು. ವಾಲಿಗೆ ಮೋಕ್ಷವ ಕರುಣಿಸಿದ ಶೀಲಗೆ ಸತಿಯನ್ನು ತೆಗೆಸಿದ
ಮನೆಯೊಳು ಬೆಸರಾದ ತಲಪಾಡಿ ಕೇಂದ್ರದಿ ಸ್ಥಿರವಾಗಿ ನೆಲೆಸಿರ್ಪ ಶ್ರೀ ದುರ್ಗಾಂಬಿಗೆ ಶರಣಾಗತ ಶೀತಳ ಪರಿಪಾಲಕಿ ದುರಿದ ನಿವಾರಕಿ ಬಹುಗರಿ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ನಿತ್ಯ ಮಂಗಲೋ ಮಂಗಲೋ ದುರ್ಗಾ ಪರಮೇಶ್ವರಿಗೆ ಮಂಗಲೋ ರಮರಾಂಬಿಗೆ ಮಂಗಲೋ ಶ್ರೀ ಮಹಾದೇವಗೆ ಮಂಗಲೋ ಮಹಾಗಣಪಗೆ ಮಂಗಲೋ ಮಂಗಲೋ